ಉಡುಪಿ ದೊಡ್ಡನಗುಡ್ಡೆಯ ಸರ್ಕಾರಿ ಬಾಲಕರ ಬಾಲಮಂದಿರದ ಒಳಾಂಗಣದಲ್ಲಿ ಹಾವೊಂದು ಕಾಣಿಸಿಕೊಂಡು ಭಯದ ವಾತಾವರಣ ಸೃಷ್ಟಿಯಾಗಿದೆ. ತಕ್ಷಣ ಬಾಲಮಂದಿರದ ಮೇಲ್ವಿಚಾರಕರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ಮಾಹಿತಿಯನ್ನು ನೀಡಿದ್ರು. ನೆರವಿಗೆ ಬಂದ ನಿತ್ಯಾನಂದ ಒಳಕಾಡು ಉರಗ ರಕ್ಷಕ ಬಶೀರ್ ಎಂಬುವರನ್ನ ಸ್ಥಳಕ್ಕೆ ಕರೆಸಿಕೊಂಡು ಹಾವನ್ನ ಸೆರೆ ಹಿಡಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಡುಗಡೆಗೊಳಿಸುವ ವ್ಯವಸ್ಥೆಗೊಳಿಸಿದ್ರು. ರಕ್ಷಿಸಲ್ಪಟ್ಟಂತಹ ಹಾವು ವಿಷಕಾರಿ ಅಲ್ಲ ಅಂತ ಉರಗ ತಜ್ಞರು ತಿಳಿಸಿದ್ದಾರೆ. ತೋಳದಾವು ಒಂದು ಪಲ್ಲಿ ಎಕ್ಕಲೆ ಒಂದು ದಿನ ಒಂದು ಅರ್ಪಿಣಿ ಮೂಜಿಬಿಟ್ಟು ಜಾಸ್ತಿ ಯುದ್ಧ